ಕಳ್ಳನ ಮಕ್ಕಳು ಇದ್ರಲ್ಲ, ಹಾಗಾಗಿ ಹೋಗ್ಲಿಕ್ಕೆ ಏನಾಯ್ತು ನಿಮ್ ಜೊತೆ? ಏನಾಯ್ತು ಅಲ್ಲಿ? ಅಲ್ಲಿ ಆಯ್ತು, ದೊಡ್ಡದಾಯ್ತು. ಅವ್ರು 500 ರೂಪಾಯಿ ಕೊಡ್ತು ಪಕ್ಕಡೆ ಏರ್ಲ ಪೋಪಿನಗು ನೇತ್ರ ದಿಪ್ಪಿಗೆ ಏರ್ಲ ಪ್ಲಾನ್ ಮಾಡ್ತಿತ್ತಾರ. ಪ್ಲೀಸ್ ಪೋಡ್ಚು ಏರ್ಲ ನೋಡಿ ಗಾಯ್ಸ್ ಹೇಗಿದೆ ಈ ರೋಡ್. ಎಂಚ ಉಂಟು ಗೊತ್ತಿಲ್ಲ, ಅವ್ ಮ್ಯಾನ್ ವರ್ಸಸ್ ನೆಟ್ ಫುಲ್ ಎಡ್ಡೆ ಟಾಜಿಪ್ಪುಂಡು ನೆಟ್ ಹಿಡ್ದು ಹೋಗ್ಬಿಟ್ಟು ಗೊತ್ತಿಲ್ಲ. ಕೃಷ್ಣ ಅವರು ಮತ್ತೆ ಹೇಗಿದೆ? ಕೃಷ್ಣ ಅವರದ್ದು ಕೋಟ್ ಬಿಟ್ಟು ಬಂದಿದ್ದೀರಾ? ಎಲ್ಲಿಂಟು? ಅಲ್ಲಿ ಉಂಟಾ? ಇವರು ಡೈರೆಕ್ಟ್ ಆಗಿ ಚಿಕ್ಕಮಗಳೂರಿಂದ ಬಂದಿದ್ದಾರೆ ಮೀಟಪ್ಗೋಸ್ಕರ. ಇದು ನಮ್ದು ಏಸ್ ಪ್ರೊಡಕ್ಷನ್ ಶಿರುವ. ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಇವರ ಬಗ್ಗೆ ಜಾಸ್ತಿ ಹೇಳ್ಬೇಕಂತೇನಿಲ್ಲ. ಅವಿ ರೈಡರ್ ಸೆಕೆಂಡ್ದು ಹಲೋ ಗಾಯ್ಸ್, ಈಗ ನಾವು ಕ್ಯಾತನ್ಮಕ್ಕಿ ಗಾಳಿಗುಡ್ಡೆ ಈ ಪ್ಲೇಸಲ್ಲಿ ಇದ್ದೇವೆ. ನಮ್ಮ ಜೊತೆ ಈಗ ಏಸ್ ಪ್ರೊಡಕ್ಷನ್ಸ್ ಇರುವ ಇದರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ತಿಂಡಿ ಬೇಡ, ಈಗ ನೀವು ಕನ್ನಡದಲ್ಲಿ ಮಾತಾಡ್ಬೇಕಾಯ್ತಾ? ಇಲ್ಲ, ನಂದು ಲಾ ಕನ್ನಡದಲ್ಲಿ. ಈಗ ಜೀವದಲ್ಲಿ ಸಂಕಟ. ಕ್ರಿಶ್ ಎಸ್ ಪ್ರಕಾಶ್ ಅವರು ಹೇಳಿ, ಏನಾಗ್ಬೇಕಿತ್ತು? ಎಲ್ಲ ಕನ್ನಡದಲ್ಲಿ ಮಾತಾಡ್ಬೇಕಾಯ್ತಾ? ಕಳ್ಳನ ಮಕ್ಕಳು ಇದ್ರಲ್ಲ, ಹಾಗಾಗಿ ಹೋಗ್ಲಿಕ್ಕೆ. ಏನಾಯ್ತು ನಿಮ್ ಜೊತೆ? ಏನಾಯ್ತು ಅಲ್ಲಿ? ಅಲ್ಲಿ ಆಯ್ತು, ದೊಡ್ಡದಾಯ್ತು. ಏನಿಲ್ಲ, ನೇತ್ರಾವತಿ ಹೋಗ್ಲಿಕ್ಕಿತ್ತಲ್ಲ ನಿಮ್ಗೆ, ಎಂತಾಯ್ತು? ಎಂತಾಯ್ತಾ? ನೇತ್ರಾವತಿ ಹೋಗಿದ್ರೆ ನೇತ್ರಾವತಿ ಪೀಕ್ ಹೋಗ್ಲಿಕ್ಕೆ ಅಂತ ಅಷ್ಟೆಲ್ಲ ಐಟಮ್ ತಗೊಂಡಿದ್ದಾರೆ ಮಹೇಶ್ ಅವರು. ಹಾ, ಈಗ ಬೇಕು ತಗೊಂಡೋಗುವ. ಏನೇ ಬಂದ ಪುನೀತಣ್ಣ ಶಿವಣ್ಣವರ ಅಭಿಮಾನಿ. ಯಾ ಕಾಫಿ ಆಡತ್ತು ಮಾರೆ. ನಮ್ಮ ಕ್ರಿಶ್ಚಿನಿ ವಿಡಿಯೋ ಮಾಡ್ತಂದಿಲ್ಲೇರು ಇನಿ ರಾವರೆಗೆ ಚಲಿಟ್ಟು ಮುಡಗಟ್ಟ ಬೋತಿಯರ್ಗೆ ಅದ ಒಬ್ಬರು ಬಿಡ್ಲಿ ಪ್ರಕಾಶ್ ನಮ್ಮ ಒಂದೇನಾಂಡ ಫಸ್ಟ್ ಪೋಪಿನ ಪ್ಲಾನ್ ಬೇತಿತ್ತನದು ಏನ ವಿಷಯ ನೇತ್ರಾವತಿ ಪೋಪಿನ ಪ್ಲಾನ್ ಇತ್ತು ಅಣ್ಣ. ನೇತ್ರಾವತಿ ಫ್ರೀ ಬಂದು ಬರ್ತೇನೆ. 500 ರೂಪಾಯಿ ಅವರ ಒರಿಯಾಗ 500 ರೂಪಾಯಿ ಕೂಡ ಗೈಡ್ಗೆ 1000 ರೂಪಾಯಿ. ಗೈಡ್ ಏನಲ್ಪ ಗೊತ್ತಿದ್ದಿ ಅಂದ ಒಂದು ಗೊತ್ತಾಯ್ತು ಜಂಗಲಿಗೆ. ಹೆಂಗನ ಗೈಡ್ ಮೇರೆ ಮೇರೆ ಚಿಕ್ಕಮಗಳೂರು ಬೈದೆ ಎಂಚಿ ಇದೆ ಹೆಜ್ಜಿ ಮೂರು ಕಮ್ಮಿಗೆ ತಂದಿದ್ದಾರ ಆರ್ನ ಕ್ಯಾಬ್ ತೂದು ಕಮ್ಮಿಗೆ ತಂದಿರು
ಡೆಸ್ ಅಂಡ ತುದೊಂದು ಅಂಡ್ಲ ಬಿಡ್ತಾರೆ ಫಾರೆಸ್ಟ್ ಅಲ್ಲೇ ಬಿಡ್ತಾರೆ ಅವು ಗೊತ್ತು ಜಾಗಲಿ ಏನು ಬ್ರೇಕಪ್ ಬಗ್ಗೆ ಪಕ್ಕಡ ಮನೋಡ್ಚಿ ಮನೋಡ ಎಂಜ ಸಾಂಗ್ ಎಂಜ ಇತ್ತೇನು ಲಾಗಿಡ್ ಮಸ್ತ್ ಮಸ್ತ್ ಫೀಲಿಂಗ್ ಸಾಂಗ್ ಇತ್ತು ಜಾ ನೇ ನೇ ಬೀಡಿ ವಾತಾವರಣ ಇತ್ತಿದ್ಯಾ ಬೀಡಿ ತಂದ ಹಾಯ್ ಹೈಟ್ ದಮ್ಮಿಜ್ಜಿಯ ದಮ್ಮಿಜ್ಜಿಯಾ ಹೇಗಿದೆ ಎಕ್ಸ್ಪೀರಿಯನ್ಸ್ ಚಂದ ಕೈಕಾರ್ಲ ಗಟ್ಟಿಂಡು ஆடு அப்போ தானா பிரபா எந்த ஆடு அபி டான்ஸ் ஆகுது லாஸ்ட் டைம் ಡೈರೆಕ್ಟ್ ಲಾಸ್ಟ್ ಆಗುತ್ತೆ ಮೂಕರ್ನೆ ಎಂಗಲ್ಲ ನೀ ಟೂರ್ ದ ಗೈಡ್ ನಾನಿ ವಾಕರ್ ಇದನ್ನ PUBG friend after a very long time ಅಂತ ಇದು ಫಸ್ಟ್ ಟೈಮ್ ದಿಕ್ಕುಲೆ बेवजह इन जानवरों को भी कुछ खिला दिया करो। ये कभी मांगते नहीं है, लेकिन भूख इन्हें भी लगती है। तुम पढ़ना जी बाढ़ ले ಪಣ್ಣಗೆ ಸರ ಕಲ್ಲು ಪಾಡ್ತಿ ಕರ್ಪತ್ತ ಯಾವ ನಮ್ಮ ಅಂತ ಸಂತೋಷ ಅಲ್ಲೇ ಮಾಮೂಲಿ ಲೆಪ್ಪು ನೀರು action 1 2 3 correct actually plan ಮಾಡಿದ್ರೆ ಕಾಯ್ತೀವಲ್ಲ ಉಲ್ಟಾ ಬಟ್ ಒಂದಲ್ಲ ಪ್ರಾಬ್ಲಮ್ ಇತ್ತು ಸೂಪರ್ ಪ್ಲೇಸ್ ಪ್ಲಾನ್ ಮಾಡಿದ್ರೆ ಏನು ಆಪ್ಲಿ ಬ್ರೋ ಪೂರ ಲಗಡಿಗೆ ಆಡ ಬಲ್ಲ ಜಿತ್ತೇನೋ ಹೇಳ ಬರಲಿ ಬಲ್ಲೆ ಕಾಡ ಕಡೆ ಏನು ವಿಷಯ ಬಲ್ಲೆ ಮಹೇಶನ ಬಲ್ಲೆ ಇದು ತವಕ್ಕೆ ಬರೋದು ಆಡ ವಿಷಯ ಬಲ್ಲೆ ಬಲ್ಲೆ ಹತ್ತ ಅವಳು ನಟ್ಟು ಏನಾಡು ನಮ್ಮ ಆಡಿ ಬೋರ್ ಇರ್ತದೆ ನೇತ್ರಾದಿ ಬೇಕು ಗಾಡಿ ಪೋರ ನಾವು ತಾರ್ ಪರೋಡು ನಡು ಬಜೆಟ್ ತಾರ ತಾರ ನಡುವು ಚಿತ್ತಿಗೆಲ್ಲ ಬೋಬುಜ ಓಡತ್ತ ತಾರು ಒಂಜಿ ಮಂಡೆ ಗೈನು ಉದ್ದಿಗೆ ಆ ಮಂಡೆ ಪುರ ದುದ್ದಿದ್ದು ಅಲ್ಲ ಇವ ಚಿತ್ರ ಎಂಕಲ್ ಪುರ ಬೈದು ಎಂಕಲ್ ತಾರ್ ಪುರ ಒಂದಿತ್ತು ಎಂಕಲ್ ಅದು ಎಂಕಲ್ ಗಾಡಿಯಲ್ಲಿ ಪುರ ಬ್ಯೂಟಿಫುಲ್ ಅಂತೆ ಫಾಗ್ ಫೋನ್ ಬತ್ತುಂಡು ಸೊ ಅಂತೆ ಲಾಯ್ಕ್ ಕ್ಲಿಯರ್ ಆಯ್ತು ఇక్కడ ఫోన్ దాలా అయితే వ్యూ ఇంత వ్యూ ఉండు మహేష్ ఎంచండి వ్యూ
ರೂಪಾಯಿ ಕೊರ್ನಲ್ಲ ಮೇಲೆ ಅವ್ರು 500 ರೂಪಾಯಿ ಕೊಡ್ತು ಪಕ್ಕಡ ಏರ್ಲ ಪೋಪಿನಗು ನೇತ್ರ ದಿಪ್ಪಿಗೆ ಏರ್ಲ ಪ್ಲಾನ್ ಮಾಡ್ತಿತ್ತಾರಡ ಪ್ಲೀಸ್ ಪೋಡ್ಚಿ ಏರ್ಲ ಅವರ ವೀಕೆಂಡ್ ಅಂತ ಪೋಪಿನ ಪಡ್ಚಿ 500 ರೂಪಾಯಿ ಪರ್ ಹೆಡ್ಗೆ 500 ಬಂಡ ಮುರನಿ ಕೋಡ್ 500 ಜನ ಬೈದ್ಯರಿಗೆ 2 ಲಕ್ಷ ಡ್ಯೂಟಿ ಎತ್ತ ಬಗ್ಗಿದ್ದ ಹೆಂಗನ ಕ್ರಿಶ್ ಪ್ರತಿಭಟನೆ ಉಗ್ರ ಹೋರಾಟ ಮಾಡ್ಕೊಳ್ಳೋದು ಬೇಕಾ ಬೇಕು ಅವು ಬೇಕಾ ಅಣ್ಣ ಸಾರಿ ಚೂರು ಕರೆಕ್ಷನ್ ಅವ 500 ಜನ 500 ರೂಪಾಯಿ ಲೆಕ್ಕ 2 ಲಕ್ಷ ಹಾಪಿನಿ ಅದೇ ಕರೆಕ್ಟ್ ಅದೇ 2 ಲಕ್ಷ ಹಾಪಿನ ಅದ ಎಂಕಲ ಪ್ರಕಾಶ್ ಒಂಚೂರು ಜಾಸ್ತಿ ಬಂದು तुमसे ना हो पाएगा ಬೈಕ್ ಬರ್ಪುಜಿ ಮಿತ್ತ ನವಂಬರ್ ಬಕ್ಕ ಇಲ್ಲ ಬರ್ಪಿನ ಗುಲಿತ್ತಂಡ ಕನ್ನಚ್ಚ ಹಲೋ ಗಾಯ್ಸ್ ಕನ್ನ ಚಾತುರೆ ಕಾಫಿ ಕನ್ನಚ್ಚ ಬಲ್ಲೆ ನೋಡಿ ಇವರು ಉಪಾಧ್ಯಕ್ಷ ಟೀಮ್ನ ಕ್ರೂ ಮೆಂಬರ್. ಇನ್ನು ಉಪಾಧ್ಯಕ್ಷ ಬರ್ತದೆ, ಎಲ್ಲರೂ ನೋಡಿ.